ಹಾಗೆಲ್ಲ ಅಗತ್ಯ ಇದ್ದಾಗ ಒಳ್ಳೇದು. ಗುಣವಿದೆ
ಮಂದಿ ಗಂಡಂದಿರಿದ್ದರೂ ಕೂಡ ನೀನು ಸುರಿಸುತ್ತಿರುವಂತಹ ಒಂದೊಂದು ದುಃಖಾಶ್ರವನ್ನು ಬರೆಸುವಂತಹ ಆ ಯೋಗ್ಯತೆ ಅವರಿಗಿಲ್ಲ. ಇದಕ್ಕಿಂತ ಮೊದಲೇ ನಿನ್ನ ಗಂಡನಾದಂತಹ ಧರ್ಮರಾಯ ನಿನ್ನನ್ನು ಮಾರಿಯಾಗಿ ಹೋಗಿದೆ. ಇನ್ನು ದುಃಖಿಸಿ ಪ್ರಯೋಜನ ಏನು ಅಂತ ಬೇಕೋ ಬೇಡವಾ? ನಿನ್ನ ಕಣ್ಣೀರನ್ನು ಕಾಣಬೇಕು ಎನ್ನುವಂತಹ ಆಶೆಯನ್ನು ಹೊಂದವನಾರಲ್ಲ. ಏನಿದ್ರು ಆನಂದ ಬಾಷ್ಪವನ್ನು ಸುರಿಸಬೇಕು. ಈ ಕೌರವರ ಔದಾರ್ಯ ಏನು ಅಂತ ಕೇಳ್ತೀಯೋ ನೀನು? ನಿನಗೆ 2 ದಾರಿಗಳನ್ನು ಸೂಚಿಸ್ತೇನೆ. ಸಂತೋಷವಾಗಿ ನಗು ನಗುತ್ತಾ ಇರಬೇಕು ಅಂತ ಮನಸ್ಸಿದ್ದರೆ ರಾಣಿವಾಸ ಇದೆ, ಅದನ್ನು ಸೇರಿಕೊಂಡು ನಿನ್ನ ಉಜ್ವಲವಾದಂತಹ ಭವಿಷ್ಯತ್ತಿಗೆ ಒಳ್ಳೆಯ ನಾಂದಿಯನ್ನು ಹಾಡಬಹುದು. ಅದು ಬೇಡ ಅಂತ ಇದ್ರೆ ದಾಸಿ ವೃತ್ತಿಯನ್ನು ಕೈಗೊಳ್ತಿ ಅಂತಾದ್ರೆ ಅದಕ್ಕೂ ತೆರೆದ ಬಾಗಿಲಿದೆ. ಎರಡರಲ್ಲಿ ನೀನು ಯಾವುದಾದನ್ನು ಒಂದನ್ನು ಆಯ್ಕೆ ಮಾಡಿಕೊಂಡು ನಿನ್ನ ಜೀವನವನ್ನು ಬೆಳಗಿಸು. ಬಿಟ್ಟು ಹೋದರೆ ಎನ್ನ ಸಲುವಾಗಿ ತುಂಬಿದ ಸಭೆಯಲ್ಲಿ ನನ್ನನ್ನು ನಡುಮಧ್ಯೆ ಹೆಣ್ಣೋರುಗಳನ್ನು ನಿಲ್ಲಿಸಿದ್ದಾರಲ್ಲ, ಸಾಲದಕ್ಕೆ ತುಚ್ಛವಾದಂತಹ ಮಾತುಗಳು ಬೇರೆ. ಆಡು, ನಿನ್ನ ಅಧಿಕಾರ, ನಿನ್ನ ಆಸನ, ನಿನ್ನ ಆಸ್ಥಾನ. ಆದ್ರೆ ನಾನು ಕೇಳಿದಂತಹ ಪ್ರಶ್ನೆಗೆ ಉತ್ತರವೇ ಇಲ್ಲವಲ್ಲ. ತನ್ನನ್ನು ತಾನು ಸೋತ ಬಳಿಕ ಇನ್ನೊಬ್ಬರ ಮೇಲೆ ಸ್ವಾಮಿತ್ವವನ್ನು ಪ್ರಯೋಗಿಸುವಂತಹ ಅಧಿಕಾರವಿದೆಯೇ? ಯಾಕೆ ಯಾರು ಉತ್ತರಿಸುವುದಿಲ್ಲ? ಇಂತಹ ಧರ್ಮ ಸೂಕ್ಷ್ಮವಾದಂತಹ ಪ್ರಶ್ನೆಗೆ ಯಾರಾದರೂ ಉತ್ತರಿಸಿ ಉತ್ತರಿಸಿ ಉತ್ತರ ಮಾಡಿ. Thank you.
ಬದುಕುವುದಕ್ಕೆ ಸಾಧ್ಯ ಉಂಟು. ಇದು ಅರಸರ ದಾಸಿಯಾಗು 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 ಮಾತ್ರವಲ್ಲ, ನಿನ್ನ ಹಳೆ ಮಗ ಯಾರು ಗೊತ್ತಿಲ್ಲ. ಈ ಲೋಕದಲ್ಲಿ ಒಂದು ರೂಢಿಯ ಮಾತುಂಟು. ಒಬ್ಬಾಕೆ ಹೆಣ್ಣಿಗೆ ಒಬ್ಬರೇ ವಾದ, ಇಬ್ಬರು ಅದು ಅನಿವಾರ್ಯ, ಮೂವರಾದರೆ ಅದು ಹುಚ್ಚೊತ್ತಾಗ್ತದೆ, 4 ಮಂದಿ ಆದ್ರೆ ಹೆಚ್ಚೊತ್ತಾಗ್ತದೆ, 5 ಮಂದಿ ಆದ್ರೆ ವ್ಯಭಿಚಾರ ಅಂತಾಗ್ತದೆ. ನಿನಗೆ 5 ಆದ್ರೆ ಏನು, 6 ಆದ್ರೆ ಏನು, ಅಲ್ಲ ದೂರ ಏನು ವ್ಯಭಿಚಾರಿ ಜಾರ ಜಾರ ನನ್ನ ಮುಖ ಈ ಕೆಳಗಾಗುವುದಕ್ಕೆ ಕಾರಣ ಯಾರು? ನಮ್ಮ ಅಣ್ಣ. ಇಷ್ಟೆಲ್ಲ ಈ ಮುಖ ಮಾಡಿದ್ದು ಈತ ಅಲ್ವಾ? ಎಲ್ಲಿ ಸಹದೇವ ಪಟ್ಟದ ಬೆಕ್ಕಿದ ಜೂಜಾಡಿದ ಕೈಯನ್ನು ಧರ್ಮ 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 ಅಲ್ಲ ಕರ್ಮ. ಮಾರಿಗೆ ಬಲಿ ಕೊಡುವ ಹಾಗೆ ಕೊಟ್ಟಿರಲ್ಲ. ದೂತದಲ್ಲಿ ನನ್ನನ್ನು ಪಣ ಒಡ್ಡುವುದಕ್ಕಿಂತ ಬದಲಾಗಿ ಮೃತ್ಯು ದೇವತೆಯ ಬಾಯಿಗಾದರೂ ಕೊಡದಿದ್ರೆ ನಾನು ಸಂತೋಷವನ್ನು ಪಡುತ್ತಿದ್ದೆ. ನಿಮಗೆ ನನ್ನನ್ನು ಒಪ್ಪಿಸುವಂತಹ ಕಾಲದಲ್ಲಿ ನನ್ನ ತಂದೆಯಾದಂತಹ ದ್ರುಪದ ಮಹಾರಾಜರು ಇವಳನ್ನು ಧರ್ಮದಲ್ಲಿ ಅರ್ಥದಲ್ಲಿ ಇವಳನ್ನು ರಕ್ಷಿಸಿ ಎನ್ನುವ ಹಾಗೆ ಹೇಳಿದವರು. ಇದುವೇ ನಿಮ್ಮ ಧರ್ಮ, ಇದುವೇ ನಿಮ್ಮ ಅರ್ಥ, ಇದುವೇ ಸತ್ಯವನ್ನು ಈ ರೀತಿಯಾಗಿ ನೋಡುವುದು. ಯಾಕೆ ಸುಮ್ಮನೆ ಕೈ ಕಟ್ಟಿ ಕುಳಿತಿದ್ದೀರಿ? ಮಾತಾಡಿ ಮಾತಾಡಿ ತುಂಬಿದ ಸಭೆಯಲ್ಲಿ ನನ್ನ ಮಾನವನ್ನು ಉಳಿಸಿ. ಯಾಕೆ ಸುಮ್ಮನಿದ್ದೀರಿ?
ವಿದ್ಯಾವಂತರು, ನೀವು ಕೂಡ ಕೈ ಕಟ್ಟಿ ಕುಳಿತಿದ್ದೀರಲ್ಲ. ಈ ಮಕ್ಕಳು ತಪ್ಪು ದಾರಿಯನ್ನು ಹಿಡಿದಾಗ ಬುದ್ಧಿ ಹೇಳುತ್ತಿದ್ದವರು ನೀವು. ಇಲ್ಲಿ ಯಾಕೆ ಇಂತಹ ತಪ್ಪನೆಸಗುತ್ತಿರುವಂತಹ ಸಂದರ್ಭದಲ್ಲಿ ಸುಮ್ಮನೆ ಕುಳಿತಿದ್ದೀರಿ? ಸಾಕ್ಷಾತ್ ಪರಶುವನ್ನು ನೀವು ಹೋಲುವರು. ನೀವಾದರೂ ಬಂದು ಎಂದು ಖಂಡಿಸಬಾರದೆ? ನಾನು ಕೇಳುವಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡಬಾರದೆ? ಕೊಡಿ ಉತ್ತರವನ್ನು. ಈ ಮಾಡುತ್ತಿರುವಂತಹ ಅನ್ಯಾಯವನ್ನು ತಪ್ಪಿಸಿ, ಒಮ್ಮೆ ತಪ್ಪಿಸಿ ನನ್ನನ್ನು ರಕ್ಷಿಸಿ, ರಕ್ಷಿಸಿ. ಹಸ್ತಿನಾವತಿಯ ತುಂಬಿದ ಮಹಾಸಭೆ. ಇಂತಹ ಈ ಸಭೆಯಲ್ಲಿ ಅಪರೆಯಾದ ದ್ರೌಪದಿಯು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೆ ಯಾರಿಗೂ ಗೊತ್ತಿಲ್ವೇ? ನೋಡಬಾರದು ಇವರನ್ನು. ಕಣ್ಣಿದ್ದು ಕುರುಡರಾಗೆ, ಬಾಯಿದ್ದು ಮೂಕರ ಹಾಗೆ, ಕಿವಿದು ಕಿವಿಡರಂತೆ ವರ್ತಿಸುತ್ತಾ ಇದ್ದಾರೆ. ಆದ್ರೆ ಆ ಬಗ್ಗೆ ಯೋಚಿಸುವುದಲ್ಲ. ಈ ಸಭೆಯಲ್ಲಿ ಇರುವವರು ಸಾಮಾನ್ಯರೇ? ಅದೆಷ್ಟೋ ಮಂದಿ ವಿದ್ಯಾವಂತರು, ಬುದ್ಧಿವಂತರು, ಪ್ರಾಜ್ಞರು. ನೋಡುವರೆದೇವೋ ಆ ಕಡೆ ಗುರುಗಳಾದಂತಹ ದ್ರೋಣಾಚಾರ್ಯರು, ಶಾಪಾದಪಿ ಶರಾದಪಿ ಎಂಬ ನಗಂತಿಗೆ ಪಾತ್ರರಾದ ಉಭಯ ಕುಲ ಬಿಲ್ಲೋಜರು ಅವರು. ಈ ಕಡೆಯಲ್ಲಿ ಅಜ್ಜರಾದಂತಹ ಭೀಷ್ಮಾಚಾರ್ಯರು, ಕೃಪಾಚಾರ್ಯರು, ದ್ರೋಣಾಚಾರ್ಯರು, ಸುಪುತ್ರರಾದಂತಹ ಅಶ್ವತ್ಥಾಮಾಚಾರ್ಯರು. ಇಂತಹ ಈ ವಿದ್ಯಾವಂತರು ಈ ಸಭೆಯಲ್ಲಿದ್ದಾರೆ. ಆದ್ರೆ ಈ ಹೆಣ್ಣು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ವೇ? ಸಾಧ್ಯ ಇಲ್ಲದೆ ಅಲ್ಲ, ಸಾಧ್ಯ ಉಂಟು. ಆದ್ರೆ ಈ ಹೊತ್ತು ಯಾಕೆ ಸುಮ್ಮನಿದ್ದಾರೆ? ಎಲ್ಲಿಯಾದ್ರೂ ಇವಳ ಈ ಪ್ರಶ್ನೆಗೆ ಉತ್ತರ ಕೊಟ್ರೆ ನಾಳೆ ನಾವು ತಿನ್ನುವ ಅನ್ನಕ್ಕೆ ಸೊನ್ನೆಯಾಗಿದೆ ಎಂಬ ಕಾರಣಕ್ಕೆ ಸುಮ್ಮನಿದ್ದಾರೆ. ಇವರೆಲ್ಲ ಮಾತಾಡುವ ಪ್ರಸಂಗದಲ್ಲಿ ಮಾತಾಡುವುದಿಲ್ಲ, ಬೇಡದ ಪ್ರಸಂಗದಲ್ಲಿ ಎಷ್ಟು ಕೂಡ ಮಾತಾಡ್ತಾರೆ. ಆದ್ರೆ ಇದನ್ನು ನೋಡಿ ನಾನು ಸುಮ್ಮನೆ ಕುತ್ಕೊಳ್ಳುವುದಿಲ್ಲ. ಇದನ್ನೆಲ್ಲ ನೋಡಿ ಸುಮ್ಮನೆ ಕುಳಿತುಕೊಳ್ಳುವ ಈ ವಿಚಾರಣೆ ಅಲ್ಲ, ಪ್ರಶ್ನೆಗೆ ಉತ್ತರವನ್ನು ಕೊಡುವುದಕ್ಕಾಗಿ ಎದ್ದು ಬಂದವ ನಾನು ಇಷ್ಟು ಹೊತ್ತು ಸುಮ್ಮನಿದ್ದದ್ದು ಯಾಕೆ? ನೋಡುವ ದೊಡ್ಡವರೆಲ್ಲ ಇದ್ದಾರಲ್ಲ, ಹಾಗೆ ಉತ್ತರ ಕೊಡುತ್ತಾರೋ ಎನ್ನುವ ಹಾಗೆ ನಿರೀಕ್ಷೆಯಲ್ಲಿದ್ದೆ. ನನ್ನ ನಿರೀಕ್ಷೆ ಎಲ್ಲವೂ ಹಾಳಾಗಿ ಹೋಯಿತು. ಆದ್ರೆ ಉತ್ತರ ಕೊಡುತ್ತೇನೆ. ಧರ್ಮರಾಯ ತನ್ನನ್ನು ತಾನು ಸೋತ ಬಳಿಕ
ಎಂದು ಒತ್ತೆ ಇಟ್ಟುದು ತಪ್ಪು ತಪ್ಪು ತಪ್ಪು. ಉತ್ತರ ಕೊಡ್ತಾ ಇದೆಯಲ್ಲ, ಇಲ್ಲಿ ಇರುವ ಸಾಮಾನ್ಯ ಬದಲಾಗಿ ಅಸಾಮಾನ್ಯ ವ್ಯಕ್ತಿಗಳೇ ಇದ್ದಾರೆ. ಆ ಕಡೆ ನೋಡು, ಸುಮ್ಮನಿದ್ದಾರೆ, ಉತ್ತರ ಕೊಡ್ಲಿಲ್ಲ. ಗುರುಗಳಿದ್ದಾರೆ, ಅವರು ಸುಮ್ಮನಿದ್ದಾರೆ, ಕೃಪಾಚಾರ್ಯ ಇದ್ದಾರೆ, ರಾಜಾದಿ ರಾಜ ಸೇರ್ತಾ ಸಭೆ ಯಾಕೆ ಉತ್ತರ ಕೊಡುದಿಲ್ಲ? ಯಾಕಿದು ಧರ್ಮದ ಮಂಗಳು ಅಂತ ಧರ್ಮರಾಯ ಸುಮ್ಮನಿದ್ದಾರೆ. ಈ ಸಮಯದಲ್ಲಿ ಅವರಿಗೆ ಉತ್ತರ ಕೊಡಬಹುದು ಬೇಡ. ಇಲ್ಲ ಹಾಗೆ ಬಿಸಿ ರಕ್ತದವರು ಈ ಕಡೆ ಇದ್ದಾರಲ್ಲ, ನಮ್ಮ ಸಹದೇವ ತನ್ನ ಹೆಣ್ಣಕ್ಕೆ ಕಳ್ಕೊಂಡರು ಈ ಪ್ರಶ್ನೆಗಳು ಉತ್ತರ ಕೊಡುವುದಿಲ್ಲ. ಹಾಗಾದ್ರೆ ಅಧಿಕ ಪ್ರಸಂಗ ಮಾಡಿದ್ರೆ ಏನ್ ಮಾಡ್ತೀವಲ್ಲ? ಕೊಡ್ತಿದ್ದೆ. ಮತ್ತೆ ಯಾಕೆ ಕೊಡ್ಲಿಲ್ಲ? ಅಗತ್ಯವೇ ಇಲ್ಲ. ಯಾಕಂದ್ರೆ ಕೊಟ್ಟ ಅವಸರಿಗೆ ಬೇಸರ ಆಗ್ತದೆ. ಅನುಸರಿಗೆ ಬೇಸರ ಆಗಬಾರದು ಎನ್ನುವ ಉದ್ದೇಶ ಹೌದು. ಇಲ್ಲದೆ ಹೇಳಿದ್ರೆ ಧರ್ಮರಾಯ ಹೆಂಡತಿ ದ್ರೌಪದಿ ಹೌದಾ ಅಲ್ವ? ಗೊತ್ತುಂಟೆ ಇದು ನನಗೆ ಗೊತ್ತು. ಹಾಗಾದ್ರೆ ಹೀಗೆ ಗೊತ್ತಿದ್ದು ಯಾಕೆ ಉತ್ತರ ಕೊಡೋದಕ್ಕೆ ಹೋದದ್ದು? ನಾನು ಸುಮ್ಮನಿದ್ದರೆ ಯಾಕೆ ಎಷ್ಟಾದ್ರೂ ಸಣ್ಣ ಪ್ರಾಯ ಹುಡುಗ ಬಿಸಿ ಅಂತ ಹೊತ್ತಕ ನನ್ನ ಪ್ರಭುಗಳು ತಮ್ಮ ಎಂಬುದಾಗಿ ಸಾಲೂಕಿನಿಂದ ಕೂತ್ರೆ ಏರು ತಲೆ ಮೇಲೆ ಏರುತ್ತಿಗೆ ಬರ್ತಿದ್ದೆ ಬೀಳುದಿಲ್ಲ. ಇಲ್ಲ ಕಪಾಲ ಮೋಕ್ಷ ಮಾಡುವಾಗ ಯಾರಿದ್ದಾರೆ ನನಗೆ ಕಿವಿ ಕೇಳುವುದಿಲ್ಲ. ಕೇಳಲಿಲ್ಲ ಮೊದಲಿಗೆ ಕೇಳಲಿಕ್ಕಿಲ್ಲ. ಕೇಳ್ತದೆ. ಮಾತಾಡಬಾರ್ದು, ಅಣ್ಣನಿಗೆ ಮಾತಾಡ್ಲಿಕ್ಕೆ ಹೆಚ್ಚು ಉಪ್ಪು ತಿಂದ್ರೆ ಹೀಗೆ ಆಗುವುದು. ಇಲ್ಲದಿದ್ರೆ ಮತ್ತೇನು ಅಂತ ಬೇಕೋ ಬೇಡ. ನಿನ್ನನ್ನು ಯಾರು ಕರೆದ್ರೋ ಇಲ್ಲಿ ನಿನ್ನ ವ್ಯಕ್ತಿತ್ವವನ್ನು ಉದ್ಘಾಟಿಸುವುದಕ್ಕೆ ಬೇಡಿಕೆ ಇರುತ್ತವೇನೋ. ನಾನು ಬರಬಾರ್ದಂತ ಸುಮ್ಮನೆ ಕೂತಿದ್ದೆ. ನಿನ್ನನ್ನು ಕರೆದ್ರೆ ಮಾತ್ರ ಬರಬೇಕು. ನಾನು ಬರಬಾರ್ದಂತ ಸುಮ್ಮನೆ ಕೂತಿದ್ದೆ. ಆದ್ರೆ ಏನು ಮಾಡುದು? ಬರೋದು ಗೊತ್ತಿಲ್ಲ
ಹಾಗೆ ವಿಡಂಬನೆ ಕೊಚ್ಚಿ ಬೇಡ. ಇದ್ದನ್ನೇ ಹೇಳಿದ್ರೆ ಎದ್ದು ಬಂದು ಎದೆಗೆ ಒಯ್ದು. ಹೋಗಿ ಮಲಗು. ಈ ಮಾತಾಡ್ಬೇಡ. ತಮ್ಮ, ಅದೇ ಅವ್ರು ಗಲಾಟೆ ಮಾಡಿದ್ದು. ಅದವ ತಮ್ಮ ಏನಂತೆ ಅವನಿಗೆ? ಪ್ರಶ್ನೆ, ಇವಳ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಬಂದದ್ದಂತೆ. ಆ ಕಪಾಲಕ್ಕೆ ಬರೆಸಿ ಏನು ಮಾಡೋದು? ಹಣೆ ಬಲಿಗೆ ಎಲ್ಲರ ಸೃಷ್ಟಿ ಬ್ರಹ್ಮನಿಂದ ಆದ್ರೆ ನಮ್ಮ ಸೃಷ್ಟಿಕರ್ತ ಇಲ್ಲೇ ಇದ್ದಾರಲ್ಲ, ಏನು ಹಾಗಾಗಿ ಸುಮ್ಮನೆ ಬಿಟ್ಟಿದ್ದೇನೆ. ಇಲ್ಲದಿದ್ರೆ ಬೇರೆ ಆಗಿ ಹೋಗ್ತಿತ್ತು. ಶಾಸನ ಇವರಲ್ಲಿರಬಹುದಾದಂತಹ ನೋಡು, ವಸ್ತ್ರ ಆಭರಣ ಇದೆಲ್ಲವೂ ರಾಜಪೋಷಾಕಗಳು. ಭರ್ಕರಿಗೆ ಬೇಕೇನೋ ಇದು? ಬೇಡವಲ್ಲ. ಕಳಚುವುದಕ್ಕೆ ಹೇಳು. ಅಣ್ಣ ಹೇಳಿದ ಕಿವಿ ಕೇಳಿಸಿದ್ವಿ ನಾವು. ನಿನ್ಗೆ ತಲೆಗೆ ಬೆಳ್ಳಿಯಾಗಿರ್ತದಾಗಬೇಕ. ಧರ್ಮರಾಯ ಬಿಚ್ಚಿದ ಬಿಚ್ಚದ ಇರುತ್ತ ಏ ಭೀಮಾ ಧರ್ಮಕ್ಕೆ ಏ ರಹಸ್ಯ ಘಟ್ಟ. ನಿನ್ಗೆ ಕಿವಿ ದೂರ ಕೋಣ ಮನತಾಗಿ ಮಾಡಿ ಜಾತಿ ಏಟು ಮೂರು ಲೋಕದ ಗಂಡ ಗಾಂಡೀವ ಕೋದಂಡ ದಂಡ ಊರಿ ನೇತ್ರನ ಪಿಂಡ ಬರೇ ದಂಡ. ಏ ಪಾತ ಅವರಿಗೆ ಮುಖ ಎತ್ತಲಿಕ್ಕೆ ಆಗೋದಿಲ್ಲ. ಇವಾಗ ಕಿರೀಟಿ ಅಂತೆ. ಕಿರೀಟ ಹೊತ್ತವರು 1000 ಮಂದಿ ಇದ್ರು ಕಿರೀಟಿವ ಅಂತ. ಅವನಿಗೆ ಕುಲ ಆಗುದಿಲ್ಲ. ನಾ ಕುಲ ತೆಗದವ ಸಹದೇವ ಎಲ್ಲ ಗಂಟು ಗಂಟೆ ಆಯ್ತು. ಎಲ್ಲವನ್ನೂ ಕಳಚಿಟ್ಟಿದ್ದಾರೆ. ಅವರ ಸತಿಯಾದಂತಹ ಈಕೆಯೊಬ್ಬಳಿದ್ದಾಳಲ್ಲ, ಗಂಡು ಬೀರಿ ಪತಿಗೆ ಇಲ್ಲದ್ದು ಸತಿಗೆ ಯಾಕೆ ಬೇಕು ಅಲ್ವಾ? ಮಹಾಪತಿರೊಂದಿಗೆ ಗೊತ್ತಿರಬೇಕಿತ್ತು. ಇವಳಿಗೆ ಗೊತ್ತಿಲ್ಲ ಅಂತಾದ್ರೆ ಗೊತ್ತು ಮಾಡಿಸೋ. ಹೇಳಿದೆ ಏನಂತೆ? ನಿಮ್ಮ ಸತಿಯನು
ಅಗ್ನಾವತಿಯ ಚಕ್ರವರ್ತಿ ಎಂದು ಹೇಳುವುದಕ್ಕೆ ಅಭಿಮಾನವಾಗುತ್ತದೆ. ಆದರೆ ನಿಮ್ಮ ಪುತ್ರ ಮಾಡುವಂತಹ ಈ ದುಷ್ಟ ಕೃತ್ಯವನ್ನು ನೀವು ಒಮ್ಮೆ ನೋಡಬಾರದೆ? ಇಲ್ಲ, ನೋಡುವುದಕ್ಕಾದ್ರೂ ನಿಮಗೆ ಕಣ್ಣುಗಳಿಲ್ಲ, ಆದರೆ ಕೇಳಿಸುವುದಕ್ಕೆ ನಿಮಗೆ ಕಿವಿಗಳಾದ್ರೂ ಇದೆಯಲ್ವೇ? ಅವನಾಡುವಂತಹ ಮಾತುಗಳಾದ್ರೂ ನಿಮ್ಮ ಕಿವಿಗಳಿಗೆ ಕೇಳಿಸುತ್ತಾ ಇದೆಯಲ್ವೇ? ಕೇವಲ ಹೂಂಕಾರ ಮಾತ್ರದಿಂದ ಈ ಆಗುವಂತಹ ದುರ್ಘಟನೆಯನ್ನು ನಿಲ್ಲಿಸುವುದಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ ಮಾವ. ನೋಡಿ ಅವನು ಮಾಡುವಂತಹ ಕೃತ್ಯವನ್ನು ಒಮ್ಮೆ ನಿಲ್ಲಿಸಿ ಮಾವ. ನನ್ನ ಮಾನವ ನೀವು ಕೂಡ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡಂತಹ ಪತಿವ್ರತೆ. ಅತ್ತೆ, ನೀವು 100 ಮಕ್ಕಳನ್ನು ಪಡೆದಿದ್ದರೂ ಕೂಡ ನಿಮಗೊಬ್ಬಳು ಮಗಳಿದ್ದಾಳೆ ದುಷ್ಟನೇ. ಇದು ನಿಮ್ಮ ಸೊಸೆಗಾಗುವಂತಹ ಅವಮಾನ ಅಲ್ಲ, ಇದು ನಿಮ್ಮ ಮಗಳಿಗಾಗುವಂತಹ ಅವಮಾನ ಎನ್ನುವ ಹಾಗೆ ಭಾವಿಸಿ ಅತ್ತೆ. ಒಂದು ವೇಳೆ ನಿಮ್ಮ ಮಗಳಿಗೆ ಇದೇ ಸ್ಥಿತಿ ಬರುತ್ತಿದ್ರೆ ನೀವು ಸುಮ್ಮನಿರುತ್ತಿದ್ರಿ. ಇವ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಗ ಅಲ್ಲ, ಇವ ದುಷ್ಟ. ನಿಮ್ಮ ಮನೆಯಲ್ಲಿ ಇದ್ದದ್ದು ಅಷ್ಟೇ ಸುಮ್ಮನೆ ಇರ್ತಿದ್ರಿ. ಒಮ್ಮೆ ನೋಡಿ, ಯಾಕೆ ಸುಮ್ಮನೆ ಕೈಕಟ್ಟಿ ಕುಳಿತಿದ್ದೀರಿ? ಯಾಕೆ ಮೌನಿಗಳಾಗಿದ್ದೀರಿ? ಇವನು ಮಾಡುವಂತಹ ದುಷ್ಕೃತ್ಯ ನಿಮ್ಮ ಕಣ್ಣಿಗೆ ಕಾಣಿಸುತ್ತಾ ಇಲ್ಲವೇ? ನಿಮಗೂ ಪುತ್ರಿಯರಿರುವೆ. ಒಂದು ವೇಳೆ ನಿಮ್ಮ ಮಗಳಿಗೆ ಇಂತಹ ದುಸ್ಥಿತಿ ಒದಗಿ ಬರುತ್ತಿದ್ರೆ ನೀವು ಸುಮ್ಮನೆ ಇರ್ತಿದ್ರಿ. ಯಾಕೆ ಸುಮ್ಮನಿರ್ತೀರಿ? ಹುತ್ತವನ್ನು ಆಶ್ರಯಿಸಿ ಹಾವೊಂದು ಬದುಕುತ್ತದೆ. ಅದೇ ಹುತ್ತ
ನೋಡಿ, ಅಕ್ಕಂದಿರೆ ತಂಗಿಯಂದಿರೆ ಒಮ್ಮೆ ಬಂದು ಈ ನನ್ನ ಮಾನವನ್ನು ಉಳಿಸಿ ನನ್ನ ಸೀರೆಯನ್ನು ಸೆರಗಕ್ಕೆ ಕೈಯಲ್ಲಿ ಮುಂದಕ್ಕೆ ಕಾಂತಾರವಾಗಿ ಹೋಯಿತಲ್ಲ. ನೀರೇ ಕೈ ಬಿಡರು ಎಲ್ಲ ನೀರೇ ಕೈ ಬಿಡರು ಕಾವಲಿರುಳು ಕಾವಲಿರುಳು ಗಾಜೆಯ ಕೃಪ ಮುಖ್ಯರು ಸೂರ್ಯ ಕೊಟ್ಟಿರುತ್ತ ಭೀತಿಯು ಗಾಜೆಯ ಕೃಪ ಮುಖ್ಯರು ಸೂರ್ಯ ಕೆಟ್ಟಿರತ್ತ ಭೀತಿಯು ಪರಹಿತವ ಮೀರಿ ಸತ್ಯವ ಸುಗರ ಸಿರಿಯ ಬಯದುವರು ಪರಹಿತವ ಮೀರಿ ಸತ್ಯವ ಸುಗರ ಸಿರಿಯ ಬಯದುವರು ಗಾಂಧಾರಿ ಇನ್ನಿನಗೆ ಗತಿ ಕೃಷ್ಣನಲ್ಲದೆ ಇನ್ನೆನಗೆ ಗತಿ ಕೃಷ್ಣನಲ್ಲದೆ ಇಲ್ಲಿಂದಳಬಳೆ ಕೃಷ್ಣ ಆರಿ ಕೊರಗಿದರಿಲ್ಲ ದೂರ ಕೇಳುವರಿಲ್ಲ ದೂರ ಕೇಳುವರಿಲ್ಲ ಕೃಷ್ಣ ಹೇಳುವವರೆಲ್ಲ ಹೇಳಿ ಆಯ್ತಲ್ಲ. ನನ್ನ ಗಂಡಂದಿರಲ್ಲಿ ಹೇಳಿ ಆಯ್ತು, ಅತ್ತೆ ಮಾವಂದಿರಲ್ಲಿ ಹೇಳಿ ಆಯ್ತು, ಹೆಂಗಳೆಯರಲ್ಲಿ ಹೇಳಿ ಆಯ್ತು. ಇನ್ನು ಯಾರಲ್ಲಿ ನಾನು ಹೇಳಲಿ? ನನ್ನ ಗಂಡಂದಿರೇ ನನ್ನನ್ನು ಕೈ ಬಿಟ್ಟ ಮೇಲೆ ಇನ್ನು ಯಾರಿದ್ದಾರೆ ನನಗೆ? ನನ್ನ ರೋದನ ಅರಣ್ಯ ರೋದನವಾಯಿತು. ಈ ಸಭೆ ಕಾಂತಾರವಾಗಿ ಹೋಯಿತಲ್ಲ ನನಗೆ. ಅಯ್ಯೋ, ಇರುವಂತಹ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಕೃಪಾಚಾರ್ಯರು ಕೌರವನ ಅನ್ನಕ್ಕೆ ನಾಳೆ ಅವರು ಉಣ್ಣುವ ಅನ್ನಕ್ಕೆ ಸೊನ್ನೆಯಾದೀತು ಎನ್ನುವ ಭಯದಿಂದ ಸುಮ್ಮನೆ ಕುಳಿತಿದ್ದಾರೆ. ಸುತನ ಸತ್ಯದ ಸಿರಿಯನ್ನೇ ಬಯಸುವಂತಹ ಅತ್ತೆ ಗಾಂಧಾರಿ ದೇವಿ, ಮಾವ ಧೃತರಾಷ್ಟ್ರರು ಕೂಡ ಸುಮ್ಮನೆ ಕುಳಿತಿದ್ದಾರೆ. ಹಾಗಾದ್ರೆ ನನ್ನ ಕಷ್ಟವನ್ನು ನಾನು ಯಾರಲ್ಲಿ ಹೇಳಿಕೊಳ್ಳಲಿ? ನನ್ನ ಈ ದುಃಖವನ್ನು ಯಾರಲ್ಲಿ ಹೇಳಿಕೊಳ್ಳಲಿ? ಇದ್ದಾರೆ ಒಬ್ಬರಲ್ಲಿ ಹೇಳಿಕೊಳ್ಳಬಹುದು ನನ್ನ ಈ ದುಃಖವನ್ನು. ಹೇ ದಯಾನಿಧಿ ಶ್ರೀಕೃಷ್ಣ, ಹೇ ತವ ಮೈದುನರ ಮರುಳಾಟದಿಲ್ಲದೆ ಓದುತ್ತಿಲ್ಲ ವಿಮಾನವೇ ಕೌರವರ ದೆದೆಯಿಂದ ಓದುತ್ತಿಲ್ಲ ವಿಮಾನವೇ ಕೌರವರ ದೆದೆಯಿಂದ ಬೈದು ಬರಬೇ ಬೈದು ಬರಬೇರು ಕಲಹು ಕದಾದ ಅಚ್ಚುದ ಕದೂದನ ಮಾಧವಾದ ಈ ನಜರ ಬಂದು ಸಲಹು
ಎಲ್ಲರ ಸಂಕಷ್ಟವನ್ನು ಕಷ್ಟವನ್ನು ಪರಿಹರಿಸುವಂತಹ ದೀನ ದಯಾಳು ನೀನು ಕೃಷ್ಣ. ನಿನ್ನಲ್ಲಿ ನನ್ನ ಸಂಕಷ್ಟವನ್ನು ಹೇಳಿಕೊಳ್ಳಬೇಕಾಗಿಲ್ಲ, ಎಲ್ಲವನ್ನು ನೀನೇ ಅರ್ಥೈಸಿಕೊಳ್ಳುವಂತಹ ಶಕ್ತಿ ನಿನ್ನಲ್ಲಿದೆ. ನೋಡಿದೆಯಾ ನಿನ್ನ ತವ ಮೈದುನರು, ನನ್ನ ಗಂಡಂದಿರು ಆಗುವುದಕ್ಕಿಂತ ಮುಂಚೆ ನಿನಗೆ ಮೈದುನರು, ನಿನ್ನ ಅತ್ತೆ ಕುಂತಿ ಮಾತೆ ಪಡೆದಂತಹ ಅನರ್ಘ್ಯ ರತ್ನಗಳು. ಇವರ ಮರುಳಾಟದಿಂದ ಕೌರವನೊಂದಿಗೆ ಆಟವನ್ನಾಡಿ ನನ್ನ ಅಭಿಮಾನವೇ ಹೋಯಿತು. ನೀನಲ್ಲದೆ ಅನ್ಯರಿಲ್ಲ. ನಿನ್ನಲ್ಲಿಯೇ ನನ್ನ ಕಷ್ಟವನ್ನು ನಾನು ನೋಡಿಕೊಳ್ಳಬೇಕು, ನಿನ್ನಲ್ಲಿಯೇ ಹೇಳಿಕೊಳ್ಳಬೇಕು. ಅಚ್ಯುತ, ಕೇಶವ, ಮುಕುಂದ, ಮಾಧವ, ನೀನೇ ರಕ್ಷಿಸಬೇಕು. ಪ್ರತಿಯೊಬ್ಬರ ಅಂತಃಕರಣದಲ್ಲಿಯೂ ಬಿಂದು ಮಾತ್ರ ಕರುಣೆ ಇರುತ್ತದೆ ಅಂತೆ. ಆದ್ರೆ ನೀನು ಮಾತ್ರ ಹಾಗಲ್ಲ. ಕರುಣಾ ಸಾಗರನಂತೆ ಭಕ್ತರ ಬೇಡಿಕೆಯನ್ನು ಈಡೇರಿಸುವಂತಹ ದೀನ ಜನ ಬಂಧು ನೀನಂತೆ. ನಿನ್ನನ್ನು ಸುಮ್ಮನೆ ಗೋಪಾಲಕ ಎನ್ನುವ ಹಾಗೆ ಕರೆದದ್ದಲ್ಲ ಶ್ರೀಕೃಷ್ಣ. ಗೋ ಎಂದರೆ ಸಂಪತ್ತು, ಗೋ ಎಂದರೆ ಭೂಮಿ, ಗೋ ಎಂದರೆ ಸ್ತ್ರೀಯನ್ನು ಪಾಲಿಸುವನು ನೀನು. ಲಕ್ಷ್ಮೀಪತಿಯೇ, ವಸುದೇವ ದೇವಕಿಯ ಕಂದ, ರತಿಪತಿಯ ಪಿತನೆ, ಕಾಪಾಡು 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 ಕೃಷ್ಣ ಕೃಷ್ಣ ಕೃಷ್ಣ. ಬಂಧು ಬಾಂಧವ ಬಳಗ ನೀನೆನಗೆಂದು ನಂಬಿದೆ. ತಂದೆ ತಾಯಿ ವರಪಿತಾಮವ ಬಂಧು ಬಾಂಧವ ಬಳಗ ನೀನೆನಗೆಂದು ನಂಬಿದೆ. ಎನ್ನ ಮನವು ನಿನ್ನದೈ ದೇವಾಲಯ, ಎನ್ನ ಮನವು ನಿನ್ನದೈ ದೇವ. ಸಿಂಧು ಜಯನೇ ಸುಖದ ಪೋದ
ಗೈ ಕೃಷ್ಣ 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 ನಿನಗೆ ಬಾರದೆ ಭಗವಂತನ ಸಾಕ್ಷಾತ್ಕಾರವಾಗಬೇಕಿದ್ರೆ ನಾವು ಎರಡನ್ನು ತಿಳಿಸಬೇಕಂತೆ. ಒಂದು ಮಮಕಾರ, ಇನ್ನೊಂದು ಅಹಂಕಾರ. ಬಂಧುಗಳು, ಬಾಂಧವರು, ಗಂಡಂದಿರು, ಅಕ್ಕಂದಿರು, ತಂಗಿಯಂದಿರು ಎನ್ನುವಂತಹ ಬಂಧುಗಳ ಮಮಕಾರವನ್ನೇ ನಾನು ತ್ಯಜಿಸಿದ್ದೇನೆ. ಇದು ಉಳಿದಿರುವುದು ಅಹಂಕಾರ. ನನ್ನ ಮಾನವನ್ನು ಮುಚ್ಚಿದಂತಹ ಈ ಸೆರಗನ್ನು ಎಳೆಯುವುದಕ್ಕೆ ಮುಂದಾಗಿದ್ದಾನೆ ಈ ದುರುಳನಾದಂತಹ ದುಶ್ಯಾಸನ. ಹಾಗಾಗಿ ನನ್ನ ಮಾನ ಹೋಗುತ್ತದೆ ಎನ್ನುವಂತಹ ಬುದ್ಧಿಯಿಂದ ನಾನು ನನ್ನ ಕೈಯಿಂದ ನನ್ನ ಸೆರಗನ್ನು ಅಹಂಕಾರದಿಂದ ಹಿಡಿದುಕೊಂಡಿದ್ದೇನೆ. ಹಾಗಾದ್ರೆ ಈ ಹೊತ್ತಿನಲ್ಲಿ ನಾನು ಅಹಂಕಾರವನ್ನು ತ್ಯಜಿಸಬೇಕು. ನನ್ನ ಸೆರಗನ್ನೇ ನನ್ನ ಕೈಯಿಂದ ಬಿಟ್ಟಿದ್ದೇನೆ. ನಿನ್ನ ತಂಗಿ, ನಿನ್ನ ಮಾನ, ನಿನ್ನ ಪ್ರಾಣ ಇದು. ರಕ್ಷಿಸುವುದಾದ್ರೆ ರಕ್ಷಿಸು, ಅಳಿಸುವುದಾದ್ರೆ ಅಳಿಸು, ಉಳಿಸುವುದಾದ್ರೆ ಉಳಿಸು. ಹೇ ಯಾರು ಅಲ್ಲಿ ಆಳುಗಳು?
ಅವನನ್ನು ಹೊತ್ತುಕೊಂಡು ಹೋಗಲೇ ಹೊತ್ಕೊಂಡು ಹೋಗಿ ಇಲ್ಲಪ್ಪ. ಅಣ್ಣ ಸೀರಾ ತೀರ ಅಲ್ಲ, ಇನ್ನೊಂದು ನನಗೆ. ಸೀರಾ ತೀರಲ್ಲ, ತೀರೆ. ಯಾರಲ್ಲಿ ಇವರುಂತಹ ಈ ಸೀರೆಯನ್ನು ನೋಡಿ ವಾಸಕ್ಕೆ ಅದೆಂತದು ಇಂದ್ರಜಾಲ ಮಹೇಂದ್ರ ಜಾಲ ಎಲ್ಲ ಸುಟ್ಟು ನಕ್ಕೆಯಲ್ಲ, ಆ ನಗು ಈಗಲೂ ಎಲ್ಲ ಕನ್ನಡದಲ್ಲಿ ಮತ್ತೊಮ್ಮೆ ಮಾರ್ತನೆಗೊಳ್ಳುತ್ತಾ ಇದೆ. ಕೇವಲ ಕೆಲವೇ ಮಂದಿಗಳು ನಿನ್ನ ನಗು ಮುಖವನ್ನು ಆವತ್ತು ನೋಡಿದ್ದಿರಬಹುದು, ಆದ್ರೆ ಹಾಗಲ್ಲ. ಇವತ್ತು ಅದೆಷ್ಟೋ ಮಂದಿಗಳು ಈ ರಾಜಸಭೆಯಲ್ಲಿ ಕುಳಿತವರಿದ್ದಾರೆ. ಅವರೆಲ್ಲರೂ ನಷ್ಟದೃಷ್ಟಿಯಿಂದ ನಿಮ್ಮ ಮುಖವನ್ನೇ ನೋಡುವುದಕ್ಕೆ ಇಷ್ಟಪಡ್ತಾ ಇದ್ದಾರೆ. ನತಮಸ್ತಕತೆ ಬೇಡ, ಮುಖ ಎತ್ತಿ ನೋಡು, ಒಮ್ಮೆ ನಗಾಡೆ. ನಿನ್ನ ನಗು ಏನು ಅಂತ ಅವರಿಗೂ ಒಮ್ಮೆ ಗೊತ್ತಾಗಲಿ. ಆವತ್ತು ನೀನು ನಗಾಡಿದ್ದಲ್ಲ, ನನಗೆ ಕಿಚ್ಚೆನ್ನುವುದನ್ನು ಹೊತ್ತಿಸಿರಿಸಿದ್ದು ಮಾತ್ರ. ಅದು ಕೇವಲ ಬಿಂದು ಸ್ವರೂಪವೇ ಆಗಿ ಹೋಯಿತು. ಇವಾಗ ಹಾಗಲ್ಲ, ಅದೆಲ್ಲವೂ ಸುಟ್ಟು 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 ಏನಾಗಿದೆ ಗೊತ್ತೋ, ಬೃಹದಾಕಾರವನ್ನು ತಾಳಿದೆ. ಓ ನಾರೇ, ನೀನು ಸುಮ್ಮನೆ ನಿಂತುಕೊಳ್ಳಬೇಕಾದ ಅವಶ್ಯಕತೆ ಈಗ ಈ ಕಾಲಕ್ಕೆ ಉಳಿದದ್ದಿಲ್ಲ. ನಿನಗೆ ಒಂದು ವ್ಯವಸ್ಥೆಯನ್ನು ನಾನು ಕಲ್ಪಿಸಿಕೊಡ್ತೇನೆ. ನನಗೆ ದೃಷ್ಟಿ ಸರಿ ಇಲ್ಲ. ಆವತ್ತು ನೀನು ಹೇಳಿದೆಲ್ಲ ಕುರುಡನ ಮಗ ಅಂತ. ಕುರುಡನ ಮಗ ಕುರುಡನೇ ಅಲ್ಲದೆ ಮತ್ತೆ ಇನ್ನೇನಾಗುತ್ತದೆ? ತಮ್ಮನಾದಂತಹ ದುಶ್ಯಾಸನ ನಿನ್ನ ಸೀರೆಯನ್ನು ಸುಲಿದಿದ್ದಾನು. ನಿನ್ನ ಬಷ್ಟೇ ಇಲ್ಲವೋ? ನನಗೇನು ಗೊತ್ತಾಗುತ್ತದೆ ಅಂತ ಬೇಕೋ ಬೇಡವೋ? ಇವತ್ತು ನಿನಗೆ ಯೋಗ್ಯವಾದಂತಹ ಬಟ್ಟೆಯಾಗಿ ನಾನು ಒದಗಿ ಬರ್ತೇನೆ, ಸುಮ್ಮನಲ್ಲ. ಬಾತರುಣಿ, ಎಲ್ಲಿಯೋ ನೋಡಬೇಡ, ಎಲ್ಲಿಗೋ ಹೋಗಬೇಡ.
ಇದು ನನ್ನ ವಾಮಭಾಗವನ್ನು ಏರಿಕೊಳ್ಳುವುದಕ್ಕೆ ತೊಡೆ ತಟ್ಟೆ ಮುಂದೆ ಬರುವಂತ ಯುದ್ಧದಲ್ಲಿ ಏನ್ ಮಾಡ್ತಾರೆ ಗೊತ್ತೇ? ಇವನ ತೊಡೆಯನ್ನೆಲ್ಲ ಕಥೆ ನಡೆದರೆ ಕುಡಿ ಮಾಡ್ತೆ ಅಷ್ಟು ಮಾತ್ರ. ಈ ಮತ್ತೆ ಇನ್ನೊಬ್ಬ ಯಾರು? ತುಂಬಿದ ಸಮಯವೇ ನಿನ್ನ ಸೆರೆಗಣ್ಣೆ ಹೇಳಿದ್ದಾನೆ. ಇವನನ್ನು ಏನ್ ಮಾಡ್ತೇನೆ? ಇನ್ನು ಬರುವಂತ ಯುದ್ಧದಲ್ಲಿ ಇವನ ಉದರವನ್ನೇ ನಿನ್ನ ಬಿಚ್ಚಿದ ಕೇತು ಕೂದಲನ್ನು ಅವನ ಎಣ್ಣೆ ನೆತ್ತರನ್ನೇ ಎಲ್ಲ ಬಾಯಿಯಲ್ಲಿ ಹಾಕ್ತೇನೆ. ಅಷ್ಟು ಬಾಚುವುದಿಲ್ವಾ? ಅವನ ದವಡೆ ಅಲ್ಲವನ್ನೇ ತಲೆಯನ್ನು ಬಾಸುತ್ತೇನೆ. ಬೇಕಾ ಆತರ ಉದರವನ್ನೇ ಬಾಗಿಲು ಕಾರುಗಳನ್ನೇ ನಿನ್ನ ಹೂವನ್ನು ನಾನು ಮುಡಿಸ್ತೇನೆ.
ಮುದಿ ಮಳೆ ನರಿ ಮೂಗಿದರಿ ನರಿಗೆ ಮುರಿದು ವರದ ಜರವಿದೆ ಬೆರು ಕರಕರದು ಉತ್ಪಾತ ಶತವಾಯಿತು ಮೂತದರಿಗೆ ಉತ್ಪಾದಕವಾಯಿತು ಭೀಮಾರ್ಜುನರು ಶಪಥಗೈದದ್ದೇ ತಡ. ಈ ಲೋಕವೆಲ್ಲ ಅಲ್ಲೋಲ ಕಲ್ಲೋಲವಾದಂತೆ ನರಿ ನಾಯಿಗಳ ಚೀರಾಟ ಕೇಳಿ ಬರುತ್ತಿದೆಯಂತೆ. ಈ ಹಸ್ತಿನೇವತಿಯ ಅರಮನೆಯ ದೇಗುಲ ಹುಚ್ಚು ನೋಡಿ ಪೂರ ಪುಡಿಯಾಗಿ ಹೋಗಿದೆ. ಇದಕ್ಕೆಲ್ಲ ಕಾರಣ ಏನು? ದ್ರೌಪದಿಯ ಇದೆಲ್ಲ ಕಣ್ಣೀರೇ ಕಾರಣ. ಆದ್ದರಿಂದಾಗಿ ಅವಳನ್ನೇ ಕರೆದು ಮಾತಾಡಿಸುವ. ತಾಯಿರುಗಿಸಬೇಡ ಕಲರೂಪವೇ ಮಗಳೇ ದ್ರೌಪದಿ, ಮಾವ ನೊಂದೆಯ? ನೊಂದುಕೊಳ್ಳದೆ ಮತ್ತಿನ್ನೇನು ಮಾಡುದು? ಏನು ಮಗಳೇ ಈ ಅವಸ್ಥೆ? ಯಾಕೆ ನೀವು ದುಃಖಿಸ್ತಾ ಇದ್ದೀರಾ? ಹೌದು. ಯಾಕೆ ಮಾವ ದುಃಖಿಸುವುದು? ಇನ್ನು ಯಾಕೆ ದುಃಖ ಮಾಡುವುದು? ಬಂದು ಬದಲಿಸುವಿರಿ ಯಾಕೆ ಈ ಉಪಚಾರ? ಈಗ ನಿಮ್ಮ ಮನಕ್ಕೆ ನೋವಾಯಿತೆ. ಕೇವಲ ಪಾಪಿಯನ್ನಯ ತೀರ ದುಡಿಯುವಾಗ ಕವಕರುಳಿಲ್ಲ ತುಳಿಯೇ ಮಾವ ಮಗಳೇ? ಈಗ ಬಂದು ಮಗಳೇ ಮಗಳೇ ಎನ್ನುವ ಹಾಗೆ ನನ್ನನ್ನು ಉಪಚಾರ ಮಾಡ್ತಾ ಇದ್ದೀರಲ್ಲ, ಏನು ಯಾಕಾಗಿ ಈ ಉಪಚಾರ? ಮನೆ ಒಂದು ಸುಟ್ಟು ಹೋದ ಮೇಲೆ ಮತ್ತೆ ಬಂದು ನಂದಿಸಿದ್ರೆ ಏನು ಪ್ರಯೋಜನ? ಹಾಗೆಯೇ ಆಯಿತಲ್ಲ. ನಾನೇನು ಎಣಿಸಿದ್ದು ನನ್ನ ಮಾವನಿಗೆ ಕಣ್ಣು ಮಾತ್ರ ಕಾಣುವುದಿಲ್ಲ ಎನ್ನುವ ಹಾಗೆ. ಆದ್ರೆ ಈಗ ನನಗೆ ಅರ್ಥ ಆಯ್ತು, ನನ್ನ ಮಾವನಿಗೆ ಕಣ್ಣು ಕಾಣುವುದಿಲ್ಲ, ಕಿವಿಯೂ ಕೇಳಿಸುವುದಿಲ್ಲ ಎನ್ನುವ ಹಾಗೆ. ಕಿವಿ ಇದ್ದು ಕುರುಡರಾದ್ರಲ್ಲ ಮಾವ, ಏನಿದು ಏನಿದು? ಏನು ಮಾಡುವ? ಬಿಟ್ಟಿದೆ ನಾಗಿನ ಗೀತೆನು ವರಮೂಲ ಇಚ್ಛೆಯೇನು ಜಗ ಕೇಳು ನಿಶ್ಚಯವಾಗಿನ ಕಲಿಸುವೆಲ್ಲರ ದತ್ತೈತೆಯು ಮಗಳೇ, ನನ್ನ ಮಕ್ಕಳೇನೋ ತಪ್ಪು ಮಾಡಿದ್ದಾರೆ, ಹಾಗಂತ ಇವತ್ತಿಗೆ ಅವರನ್ನು ಮನೆಯಿಂದ ಹೊರಗೆ ಹಾಕುವುದಕ್ಕೆ ಗೊತ್ತುಂಟೆ. ಹಾಗಂತ ನಿನ್ನ ಪತಿವ್ರತೆಗೆ ಮೆಚ್ಚಿ ಈ ವೇಳೆ 3 ವರಗಳನ್ನು ಕೇಳುವಂತ ಅವಕಾಶವನ್ನು ಮಾಡಿಕೊಡುತ್ತಿದ್ದೇನೆ. ಏನಾದರೂ ಕೇಳಿಕೋ ಮಗಳೇ. 3 ವರವನ್ನು ಕೇಳಬೇಕೆ? ಕೇಳು. ಮಾವಯ್ಯ, ಆ, ಮೊದಲಾಗಿ ನನ್ನ ಗಂಡಂದಿರು ದಾಸ್ಯದಲ್ಲಿದ್ದಾರೆ, ಹಾ. ಅವರ ದಾಸ್ಯ ಮುಕ್ತಿಯನ್ನು ಮಾಡಬೇಕು. ಆದಿತ್ತು, ಅವರನ್ನು ಬಿಟ್ಟು ಬಿಡಿ. ನಂತರದಲ್ಲಿ ಅವರು ಕಳೆದುಕೊಂಡಂತಹ ಆಯುಧಗಳು ಹಾ. ಪುನರಪಿ ಅವರಿಗೆ ಕರುಣಿಸಬೇಕು. ಆಯುಧಗಳನ್ನು ಆದಿತ್ತು, ಅವರವರ ಆಯುಧ ಅವರವರಿಗೆ ಕೊಟ್ಟು ಬಿಡಿ. ಆದಿ ನಾನು 3 ಹೇಳಿದ್ದು. ಮಾವಯ್ಯ, ಆ, ವೈಶ್ಯರಿಗಾದ್ರೆ 1 ವರ, ಆ, ದ್ವಿಜರಿಗಾದ್ರೆ 100 ವರ, ಆ, ಕ್ಷತ್ರಿಯರಿಗೆ 3 ವರ, ಆ. ಕ್ಷತ್ರಿಯಾಣಿಗೆ 2 ವರವನ್ನು ಕೇಳುವಂತಹ ಹಕ್ಕಿರುವುದು ಮಾವಯ್ಯ. ಹಾಗಾಗಿ 2 ವರಗಳನ್ನು ಮಾತ್ರ ನಾನು ಕೇಳುತ್ತಾ ಇದ್ದೇನೆ. ಮಗಳೇ, ನೀನು ಕೇಳಿದ್ದನ್ನೆಲ್ಲ ಕೊಟ್ಟಿದ್ದೇನೆ. ಹಾಗಂತ ನಾನು ಹೀಗೆ ಸುಮ್ಮನಿರುವುದಲ್ಲ. ನಿನಗೆ 3 ವರವನ್ನು ಕೇಳುವುದಕ್ಕಾಗಿ ಹೇಳಿದವ. ನೀನು 2 ವರವನ್ನು ಕೇಳಿದ್ದೀಯ. ಹಾಗಂತ ನಾನು 3ನೇ ವರವನ್ನು ವ್ಯರ್ಥವಾಗಿಸುವುದಿಲ್ಲ. ನೀವು ಇಂದ್ರಪ್ರಸ್ಥದಲ್ಲಿ ಎಲ್ಲ ಕಳೆದುಕೊಂಡಂತಹ ಸಂಪತ್ತನ್ನು ನಿಮಗೆ ಮರಳಿ ಕೊಡುತ್ತೇನೆ. ಹಾಗಂತ ಈಗ ಎಲ್ಲರೂ ಹೋಗಿದ್ದಾರೆ, ಬರುವಾಗ ಎಲ್ಲರೂ ಕರ್ಕೊಂಡು ಬಂದ್ರು. ನಾವಿಬ್ಬರು ಇಲ್ಲೇ ಇದ್ದೇವೆ.
ನಮ್ಮನ್ನು ಇನ್ನು ಯಾರು ಕರ್ಕೊಂಡು ಹೋಗ್ತಾರೆ ಅಂತ ಕಾಯುವುದು. ನಿಮ್ಮ ಪುತ್ರರಲ್ಲವೇ? ಬನ್ನಿ ಬನ್ನಿ ಬನ್ನಿ. ಅಯ್ಯೋ, ಕೈ ಹಿಡಿತೀರಿ. ಸಭಾಸದರಲ್ಲೊಂದು ವಿಜ್ಞಾಪನೆ. ಇಂದಿನ ಆಟಕ್ಕೆ ಪ್ರೋತ್ಸಾಹ ಕೊಟ್ಟ ಎಲ್ಲ ಕಲಾಭಿಮಾನಿಗಳಿಗೂ ಅನಂತ ಅನಂತ ಕೃತಜ್ಞತೆಗಳು. ಬರುವ ರಾತ್ರಿ ನಾವು ನೀರ್ಕೆರೆಯಲ್ಲಿ ನೂತನ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 13ನೇ ತಾರೀಕಿನಂದು ಬುಧವಾರ ಕರಂಬಾರು ಕೋಡ್ದಬ್ಬು ದೇವಸ್ಥಾನದ ಬಳಿ ಶ್ರೀಮತಿ ಮತ್ತು ಶ್ರೀ ಲಿಂಗಪ್ಪ ಪೂಜಾರಿ ಅವರ ಬಾಬು ಶ್ರೀದೇವಿ ಮಹಾತ್ಮ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಕಲಾಭಿಮಾನಿಗಳ ಸಹಕಾರವನ್ನು ನಿರೀಕ್ಷಿಸುತ್ತಾ ನಿಮಗೆಲ್ಲ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸನ್ಮಂಗಲವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಕೇಳುತ್ತಿದ್ದೇವೆ. ನಮಸ್ತೆ. ಯಕ್ಷಗಾನ ಮುಖ್ಯಕ್ಕೆ